ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಹರಡುವಿಕೆಯ ಮೂಲ ಶೋಧನೆಯನ್ನ ನಾವು ಬಿಡೋದಿಲ್ಲ. ಮೂಲದ ಬಗ್ಗೆ ತಜ್ಞ ವೈದ್ಯಕೀಯ ತಂಡ ಮಧ್ಯಂತರ ವರದಿಯನ್ನ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಸತ್ಯ ಶೋಧನೆಯಿಂದ ಹಿಂದಕ್ಕೆ ಸರಿಯುವುದಿಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಪುನರುಚ್ಚರಿಸಿದ್ದಾರೆ. ಮಂಗಳೂರಿನಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಪಡೀಲ್ನ ಫಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿ ಸೋಂಕು ಪತ್ತೆಯಾದ ಸಂದರ್ಭ ಆಸ್ಪತ್ರೆಯಲ್ಲಿ ಕೇರಳ ರಾಜ್ಯದ ರೋಗಿಗಳು ಕೂಡ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಇನ್ನು ಚಿಕಿತ್ಸೆ ಪಡೆದು ಬಿಡುಗಡೆಗೊಂಡಿರುವುದರಿಂದ ಆ ಬಗ್ಗೆಯೂ ಕೂಡ ನಾವು ಪರಿಶೀಲನೆ ಮಾಡಬೇಕಾಗಿರುವಂಥದ್ದು ಅಗತ್ಯ ಎನ್ನುವಂತಹ ವಿಚಾರವನ್ನ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಫಸ್ಟ್ ನ್ಯೂರೋ ಮತ್ತು ಈ ಕಸ್ಬಾ ಮೃತ ಮಹಿಳೆಯ ಕಸ್ಬಾ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಇನ್ನೂ ಒಂದಷ್ಟು ಮಾಹಿತಿಗಳನ್ನು ಬರಬೇಕಾಗಿದೆ. ಫಸ್ಟ್ ನ್ಯೂರೋ ಆಸ್ಪತ್ರೆಯಿಂದ ಕೇರಳದ ಕೆಲವು ರೋಗಿಗಳು ಕಾಸರಗೋಡು ಜಿಲ್ಲೆಗೆ ಬಿಡುಗಡೆಗಾಗಿ ಹೋದವರು ಅವರ ಸ್ವ್ಯಾಬ್ ಪರೀಕ್ಷೆಯ ದೃಢೀಕರಣ, ಗಂಟಲು ದ್ರವ ಪರೀಕ್ಷೆಯ ದೃಢೀಕರಣಗಳು ಬಂದ ನಂತರವಷ್ಟೇ ಇದನ್ನು ಪೂರ್ಣ ಖಚಿತವಾಗಿ ನಮಗೆ ವರದಿ ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಹೇಳಿ ನಿನ್ನೆ ಮಧ್ಯಂತರ ವರದಿಯನ್ನು ಕೊಟ್ಟು ಇನ್ನಷ್ಟು ಕಾಲಾವಕಾಶವನ್ನು ಕೇಳಿದ್ದಾರೆ. ಹಾಗಿದ್ದರೂ ಮೂಲ ಶೋಧನೆ ಮಾಡುವುದಕ್ಕೋಸ್ಕರ ಆ ಕೇರಳದ ಮತ್ತು ಕಾಸರಗೋಡದಲ್ಲಿರುವಂಥ ಡಿಸ್ಚಾರ್ಜ್ ಆಗಿ ಹೋದಂಥ ವ್ಯಕ್ತಿಗಳ ರೋಗಿಗಳ ಗಂಟಲು ದ್ರವ ಪರೀಕ್ಷೆಯ ನಂತರವಷ್ಟೇ ಇದು ಖಚಿತ ಆಗಿದ್ದರಿಂದಾಗಿ ರಾಜ್ಯ ಸರ್ಕಾರ ಜೊತೆ ಮಾತಾಡಿ ಅಲ್ಲಿರುವಂಥ ಕೇರಳ ಸರ್ಕಾರ ಜೊತೆ ಸಂಪರ್ಕ ಮಾಡಿ ಆ ಪರೀಕ್ಷೆಯ ಮಾಹಿತಿಯನ್ನು ಪಡೆದುಕೊಂಡ ನಂತರವೇ ಅಂತಿಮ ವರದಿಯನ್ನು ಪ್ರಕಟಿಸಲಾಗುವುದು.